ಸುಪ್ರೀಂ ಕೋರ್ಟ್ ಒಳಗಡೆ ಹೋಗ್ಬೇಕಾದ್ರೂ 90 ದಿವಸದ ಕಾಲಾವಕಾಶಗಳಿದ್ದಾವೆ. ಏನು ಕಾಮಂದರುಗಳಿಗೆ ಏನು ಶಿಕ್ಷೆ ಆಗ್ಬೇಕಾ ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಗಳು ನಡೀತವೆ. ಹಿಂದೂಗಳ ಆಸ್ತಿ ಅಲ್ಲ, ಅದು ದೇವಸ್ಥಾನ ಅಲ್ಲ, ಅದು ಜೈನರ ಇನ್ಸ್ಟಿಟ್ಯೂಟ್. ಮಂಜುನಾಥ ದೇವರ ಹೆಸರಲ್ಲಿ RTC ಇತ್ತ, ಅದು ಕೂಡ ಇವತ್ತು ವೀರೇಂದ್ರ ಹೆಗ್ಗಡೆ ಅವರ ಹೆಸರಿಗೆ ಆಗಿದೆ. ಅದು ಕುಡುಮದ ಮಂಜುನಾಥ ಸ್ವಾಮಿ. ಆಗ ಧರ್ಮಸ್ಥಳ ಇರ್ಲಿಲ್ಲ, ಕುಡುಮ ಇದ್ದದ್ದು. ಇದೇ ರಾಜ್ಯ ಸರ್ಕಾರದಿಂದ 220 ರೂಪಾಯಿ ತಸ್ತಿಕ್ ಬರ್ತೈತೆ ಅದಕ್ಕೆ ಪ್ರತಿ ವರ್ಷಕ್ಕೆ. ಕುಡುಮದ ಭೂತ ಅಣ್ಣಪ್ಪ ಸ್ವಾಮಿ, ಅದಕ್ಕೆ 88 ರೂಪಾಯಿ ತಸ್ತಿಕ್ ಬರ್ತಿತ್ತು. ಇದು ಎಲ್ಲ ದಾಖಲೆಗಳು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಿಂದೆ ಕುಡುಮ ಇದ್ದಾಗಲೂ ಹಿಂದೂಗಳ ಕೈಯಲ್ಲೇ ಇದ್ದದ್ದು, ಒಂದು ಸ್ಥಾನಿಕ ಬ್ರಾಹ್ಮಣರ ಕೈಯಲ್ಲಿ ಇದ್ದಂತದ್ದು. ಕರ್ನಾಟಕ ರಾಜ್ಯಕ್ಕೆ ಬರುವಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗ್ತದೆ. ಬೆಳ್ತಂಗಡಿಗೆ ಬರುವಾಗ ಏನಾಗ್ತದೆ? ವೀರೇಂದ್ರ ಹೆಗ್ಗಡೆ ದೇವಸ್ಥಾನ ಇನ್ಸ್ಟಿಟ್ಯೂಟ್. ಅದು 334 ಕೇಸುಗಳು ಕಾನೂನಿನ ಚೌಕಟ್ಟಿನ ಒಳಗಡೆ ಈ ಕೇಸ್ ನಡೀತಾ ಇದೆ. ಇಲ್ಲಿ ಪೊಲೀಸ್ನವರು ಇರ್ತಾರೆ, ಅವ್ರ ಮೇಲೆ ಕೇಸುಗಳಿಲ್ಲ. 500ಕ್ಕಿಂತ ಹೆಚ್ಚು FIR ಮಾಡುವಂತ ಕೇಸುಗಳಿದ್ದಾವೆ. ಅದರಲ್ಲಿ ಕಾಲಬುಡದಲ್ಲಿ ಧರ್ಮಸ್ಥಳವನ್ನು ನುಂಗಿದಂತ ವೀರೇಂದ್ರ ಹೆಗ್ಗಡೆ ವಿರುದ್ಧ ಮಾತಾಡ್ಲಿಕ್ಕೆ ಆಗುದಿಲ್ವಾ? ಸುಪ್ರೀಂ ಕೋರ್ಟಿಗೆ ಅಪಿದವತ್ತಾಕಿ ಹಿಂದೂಗಳ ಆಸ್ತಿ ಅಲ್ಲ ಅದು, ಹಿಂದೂಗಳ ದೇವಸ್ಥಾನ ಅಲ್ಲ ಅದು, ಅದು ಜೈನರ ಇನ್ಸ್ಟಿಟ್ಯೂಟ್. ಸಾವಿರಾರು ಲಕ್ಷಾಂತರ ಕೋಟಿ ದುಡ್ಡನ್ನು ಬಡ್ಡಿಗೆ ಕೊಟ್ಟಿರುವಂತದ್ದು, ಮೀಟರ್ ಬಡ್ಡಿ ದಂಧೆಗೆ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಈಗಾಗಲೇ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಗಿದು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲಿಗೆ ಅವಕಾಶ ಕೊಟ್ಟಿದೆ. ಈ ಅಪೀಲು ಬಗ್ಗೆ ಈಗ ಕೆಲಸ ಕಾರ್ಯ ಏನು ನಡೀತಾ ಇದೆ? 90 ದಿವಸದ ಟೈಮ್ ಇದೆ. ಸುಪ್ರೀಂ ಕೋರ್ಟ್ ಒಳಗಡೆ ಹೋಗ್ಬೇಕಾದ್ರೂ 90 ದಿವಸದ ಕಾಲಾವಕಾಶಗಳಿದ್ದಾವೆ. ಆ 90 ದಿವಸದ ಕಾಲಾವಕಾಶದ ಒಳಗಡೆ ಅದಕ್ಕೆ ಬೇಕಾದಂಥ ಏನು ಅತ್ಯಾಚಾರಿಗಳಿಗೆ, ಏನು ಕಾಮುಕರಿಗೆ, ಏನು ರೇಪಿಸ್ಟ್ಗಳಿಗೆ, ಏನು ಕಾಮಂದರುಗಳಿಗೆ ಏನು ಶಿಕ್ಷೆ ಆಗ್ಬೇಕಾ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಒಂದು ಡ್ರಾಫ್ಟ್ಗಳನ್ನು, ಏನು ಬರವಣಿಗೆಗಳನ್ನು ಇದೀಗಲೇ ನಮ್ಮ ಕಡೆಯಿಂದ ಈಗ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಗಳು ನಡೀತಾ ಇದ್ದಾವೆ. ರೈತರ ಜಮೀನುಗಳನ್ನು ವಕ್ಫ್ ಬೋರ್ಡ್ ತನ್ನ ವಶಕ್ಕೆ ತೆಗೆದುಕೊಂಡಿದೆ. RTCಯಲ್ಲೆಲ್ಲ ವಕ್ಫ್ ಬೋರ್ಡ್ ಅಂತ ಹೆಸರು ಬರ್ತಾ ಇದೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಚರ್ಚೆ ನಡೀತಾ ಇದೆ. ಅದರ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ನೀವು ಕಳೆದೊಂದು ಬಹಳಷ್ಟು ವರ್ಷಗಳಿಂದ ನೋಡಿದ್ರಿ, ರಾಜ್ಯ ಸರ್ಕಾರದ ಒಳಗಡೆ ಇರ್ಬೋದು, ದೊಡ್ಡ ದೊಡ್ಡ ಹೈ ಪ್ರೊಫೈಲ್ ಕೇಸ್ ಆದಾಗ ಇರ್ಬೋದು, ಒಂದು ಕೇಸ್ ನಡೀತಾ ಇರಬೇಕಾದ್ರೆ ಇನ್ನೊಂದು ಯಾವುದಾದ್ರೂ ಅದಕ್ಕಿಂತ ದೊಡ್ಡದಾದ ಒಂದು ಮಹತ್ತರವಾದ ಒಂದು ಕೇಸನ್ನು ತಂದು ಅದರ ಮುಂದೆ ಇಡುವಂಥದ್ದು. ಅಲ್ಲಿಗೆ ಏನು ಆರೋಪ ಮಾಡ್ತಾ ಇದ್ದಂಥ ಕೇಸುಗಳಿದೆ ಅದನ್ನು ಅಲ್ಲಿಗೆ ಮುಚ್ಚಿಸಿ ಹಾಕುವಂಥದ್ದು. ಇದು ಸರ್ವೇ ಸಾಮಾನ್ಯ. ಇದು ಈ ರಾಜ್ಯದವರು ಅವರಂಥ ಮೂರ್ಖರಿಗೆ ಮಾತ್ರ ಇದನ್ನೆಲ್ಲ ಮಾಡಬೇಕು. ಇವರು ಇವತ್ತು ವಕ್ಫ್ ಬೋರ್ಡಿನ ವಿಷಯದಲ್ಲಿ ಇವತ್ತು ಚರ್ಚೆ ನಡೀತಾ ಇದೆ ಅಲ್ಲ, ಅದು ಯಾಕೆ ಆಗ್ತಿದೆ ನಿಮಗೆ ಗೊತ್ತಾ? ನಾವು ಯಾವಾಗ ಮೊನ್ನೆ ಗಣಪತಿ ಹಬ್ಬದ ದಿವಸ ನಮ್ಮ ಸಭೆಯಲ್ಲಿ ಹೇಳಿದವಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ದೇವರ ದೇವಸ್ಥಾನ, ಅಣ್ಣಪ್ಪ ದೇವರ ನ್ಯಾಯಪೀಠ ಇವತ್ತು ಹಿಂದೂಗಳ ಕೈಯಲ್ಲಿಲ್ಲ. 1977ರ ಒಂದು ಹೊತ್ತಿನಲ್ಲಿ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯೇ ಸುಪ್ರೀಂ ಕೋರ್ಟ್ ಅಲ್ಲಿ ಅಪಿದವತ್ತಾಕಿ ಅದು ಹಿಂದೂಗಳ ಆಸ್ತಿ ಅಲ್ಲ, ಅದು ದೇವಸ್ಥಾನ ಅಲ್ಲ, ಅದು ಜೈನರ ಇನ್ಸ್ಟಿಟ್ಯೂಟ್, ಜೈನರ ಸಂಸ್ಥೆ ಅನ್ನುವಂಥದ್ದನ್ನು 1977ರಲ್ಲಿ ಹೇಳಿದ್ದಾರೆ. ಏನು ಮಂಜುನಾಥ ದೇವರ ಹೆಸರಲ್ಲಿ ಪಾಣಿಪತ್ರ ಇತ್ತ, RTC ಇತ್ತ, ಅದು ಕೂಡ ಇವತ್ತು ವೀರೇಂದ್ರ ಹೆಗ್ಗಡೆ ಅವರ ಹೆಸರಿಗೆ ಆಗಿದೆ. ದೇವರ ಹೆಸರಲ್ಲಿ ಜಾಗವೂ ಕೂಡ ಇಲ್ಲ ಅಲ್ಲಿ. ಅದರ ಮೊಟೇಶನ್ ಕಾಪಿ ಬೇರೆ ಬೇರೆ ದಾಖಲೆಯನ್ನು ತೆಗೆದಾಗ ಅದು ಉಪ್ಪಿನಂಗಡಿ ತಾಲೂಕು ಇರುವಾಗಲೇ ಅದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ದೇವಸ್ಥಾನ. ಅದು ಯಾವುದು? ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನ. ಆಗ ಉಪ್ಪಿನಂಗಡಿ ತಾಲೂಕು ಇರುವಾಗ ಅದು ಕುಡುಮದ ಮಂಜುನಾಥ ಸ್ವಾಮಿ. ಆಗ ಧರ್ಮಸ್ಥಳ ಇರಲಿಲ್ಲ, ಕುಡುಮ ಇದ್ದದ್ದು. ಕುಡುಮದ ಮಂಜುನಾಥ ಸ್ವಾಮಿ. ಇದೇ ರಾಜ್ಯ ಸರ್ಕಾರದಿಂದ 220 ರೂಪಾಯಿ ತಸ್ತಿಕ್ ಬರ್ತೈತೆ. ಅದಕ್ಕೆ ದಾಖಲೆಗಳಿದ್ದಾವೆ. ಪ್ರತಿ ವರ್ಷಕ್ಕೆ ತಸ್ತಿಕ್ ಅದು ಸರ್ಕಾರದಿಂದ ಸಂಬಳ ಬರುವಂಥದ್ದು, ಅಲ್ಲಿಯ ಪುರೋಹಿತರಿಗೆ ಅವರಿಗೆ ಇವರಿಗೆ ಖರ್ಚಿಗೆ ಅಂತ ಬರುವಂಥದ್ದು. ಕುಡುಮದ ಭೂತ ಅಣ್ಣಪ್ಪ ಸ್ವಾಮಿ, ಅದಕ್ಕೆ 88 ರೂಪಾಯಿ ತಸ್ತಿಕ್ ಬರ್ತಿತ್ತು. ಇದು ಎಲ್ಲ ದಾಖಲೆಗಳು. ಇದೆಲ್ಲ ನಾವೇನು RTIಯಲ್ಲಿ ತೆಗೆದಂಥ ದಾಖಲೆಗಳಲ್ಲಿ ಉಲ್ಲೇಖವಾಗಿರುವಂಥದ್ದು. ಅದರಲ್ಲಿ ಅದು ಇಲ್ಲ ಇದು ಇಲ್ಲ ಅಂತ ಹೇಳಲಿಕ್ಕೆ ಯಾರು ಬರೆದ ಸರ್ಕಾರಿ ದಾಖಲೆಗಳಿದೆಲ್ಲ. ಇದೆಲ್ಲ ನೋಡಿ,
ಇದೆಲ್ಲವೂ ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸರ್ಕಾರಿ ದಾಖಲೆಗಳು. ಇದೆಲ್ಲ RTI ಇಂದಲೇ ತೆಗ್ದ ಇರುವಂತದ್ದು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಿಂದೆ ಕುಡುಮ ಇದ್ದಾಗಲೂ ಹಿಂದೂಗಳ ಕೈಯಲ್ಲೇ ಇದ್ದದ್ದು, ಒಂದು ಸ್ಥಾನಿಕ ಬ್ರಾಹ್ಮಣರ ಕೈಯಲ್ಲಿ ಇದ್ದಂಥದ್ದು. ಇವತ್ತು ವೀರೇಂದ್ರ ಹೆಗ್ಗಡೆಯ ಕೈಗೆ ಹೇಗೆ ಹೋಯಿತು? ಅದರ RTC ಬದಲಾವಣೆ ಹೇಗೆ ಆಯಿತು? ಈ ದೇಶದಲ್ಲಿ ಕಾನೂನು ಎಷ್ಟಿದೆ? ಏನು ಧರ್ಮಸ್ಥಳ ಅನ್ನುವಂಥದ್ದು ಈ ದೇಶದಿಂದ ಹೊರಗೆ ಇದೆ? ಪಾಕಿಸ್ತಾನದಲ್ಲಿದೆಯಾ? ಅಫ್ಘಾನಿಸ್ತಾನದಲ್ಲಿದೆಯಾ? ಇಸ್ರೇಲ್ನಲ್ಲಿದೆಯಾ? ಎಲ್ಲಿದೆ ಇದು? ಭಾರತ ದೇಶದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥದ್ದಲ್ವಾ? ಅದಕ್ಕೆ ಇನ್ನೊಂದು ಕಾನೂನು ಇದೆಯಾ? ಕೇಂದ್ರ ಸರ್ಕಾರಕ್ಕೆ ಹೋದಾಗ ಅದು ಧರ್ಮಸ್ಥಳ ಮಂಜುನಾಥೇಶ್ವರ ಇನ್ಸ್ಟಿಟ್ಯೂಟ್ ಆಗ್ತದೆ. ಅದು ಕರ್ನಾಟಕ ರಾಜ್ಯಕ್ಕೆ ಬರುವಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗ್ತದೆ. ಬೆಳ್ತಂಗಡಿಗೆ ಬರುವಾಗ ಏನಾಗ್ತದೆ? ವೀರೇಂದ್ರ ಹೆಗ್ಗಡೆಯ ದೇವಸ್ಥಾನ ಇನ್ಸ್ಟಿಟ್ಯೂಟ್ ಅದು. ಹಾಗಾದ್ರೆ ಹಿಂದೂಗಳು ಏನ್ ಮಾಡ್ತಿದ್ದೇವೆ ನಾವು? ಹಿಂದೂಗಳು ಏನ್ ಮಾಡ್ತಿದ್ದೇವೆ ನಾವು? ಈ ದೇಶದ ಒಳಗಡೆ 87% ಹಿಂದೂಗಳು ಇದ್ದೇವಲ್ಲ ನಾವು. ಈ ದೇಶ ನಮ್ಮದು, ಇದು ಹಿಂದೂ ರಾಷ್ಟ್ರ, ಇದು ರಾಮ ಜನ್ಮಭೂಮಿ, ಇದು ಅಯೋಧ್ಯೆ. ಇನ್ನು ಉದಾಹರಣೆಗೆ ನೀವು ಅಯೋಧ್ಯೆಯನ್ನು ಧರ್ಮಸ್ಥಳದಲ್ಲಿ ನೋಡ್ತೀರಿ, ಎಲ್ಲಿ ನೋಡ್ತೀರಿ? ಏನು ಆ ಡಬಲ್ ಮರ್ಡರ್ ಮಾಡಿದ್ರಲ್ಲ, ನಾರಾಯಣ ಸಪಲ್ಯ ಮತ್ತು ಯಮುನಾ ಅಣ್ಣ ಮತ್ತು ತಂಗಿ, ಅವರ ಸ್ವಾಧೀನದಲ್ಲಿ ಇದ್ದಂತ ಜಾಗವನ್ನು ಒಳಗೆ ಹಾಕ್ಲಿಕ್ಕೆ ಅಲ್ಲಿ ಅಯೋಧ್ಯೆ ಅನ್ನುವಂತ ಹೆಸರಿಟ್ಟು, ರಾಮನ ಅಯೋಧ್ಯೆ ಹೆಸರಿಟ್ಟು ಆ ಜಾಗವನ್ನು ಕಬಳಿಸಿದ್ದಾರೆ. ಈಗ ಅದಕ್ಕೆ ರಾಮನ ಅಯೋಧ್ಯೆ ಬೇಕು ಇವರಿಗೆ. ಬಡ್ಡಿ ದಂಧೆ ಮಾಡಲಿಕ್ಕೆ ಮಂಜುನಾಥನ ಫೋಟೋ ಬೇಕು. ನಾನು ಹೇಳುವಂಥದ್ದು, ಈ ಹಿಂದೂಗಳು ಏನ್ ಮಾಡ್ತಿದ್ದೀರಿ? ಹಿಂದೂ ಸಂಘಟನೆಗಳು ಏನ್ ಮಾಡ್ತಾ ಇದ್ದಾವೆ? ನೀವು ಹೇಳ್ತೀರಿ ವಕ್ಫ್ ಬೋರ್ಡಿನ ಇದರಲ್ಲಿ ಜಾಗ, ಇದನ್ನು ಯಾಕೆ ಮಾಡಿದ್ದಾರೆ ಗೊತ್ತಾ? ಈಗ ಧರ್ಮಸ್ಥಳ ಹಿಂದೂಗಳ ದೇವಸ್ಥಾನವನ್ನೇ, ಡಾಕ್ಯುಮೆಂಟ್ ಅನ್ನೇ ನಾಶ ಮಾಡಿ ಮಂಜುನಾಥನ ಹೆಸರಲ್ಲೇ ಇದ್ದಂತ ಜಾಗವನ್ನು, ಅಣ್ಣಪ್ಪ ದೇವರ ಹೆಸರಲ್ಲಿ ಇದ್ದಂತ ಒಂದು ಜಾಗವನ್ನು ಇವತ್ತು ವೀರೇಂದ್ರ ಹೆಗ್ಗಡೆ ಹೆಸರಿಗೆ ಆಗಿದೆ ಅಲ್ವಾ? ಅದಕ್ಕಿಂತ ದೊಡ್ಡದು ಹಿಂದೂಗಳಿಗೆ ಭಾವನೆಗೆ ಧಕ್ಕೆ ಆಗುವಂತ ಕೆಲಸ ಮಾಡಬೇಕು. ಯಾಕೆ? ಅದು ವಕ್ಫ್ ಬೋರ್ಡ್ ಇದು ನಿನ್ನೆ ಮೊನ್ನೆ ಮಾಡಿದ್ದ? ಅದು ಮೊನ್ನೆ ಮಾಡಿದ್ದ? ಇವ್ರಿಗೆ ಇಷ್ಟ ತನಕ ಗೊತ್ತಾಗ್ಲಿಲ್ವಾ? ಇವರೇನು ವಿರೋಧ ಪಕ್ಷದಲ್ಲಿ ಬಿಜೆಪಿ ಅವರು ಇರಲಿ, ಸಂಘ ಪರಿವಾರದವರು, ಬಿಜೆಪಿ ಅವರು, ಇವರಿಗೆ ಜುವಕಲೆ ಇಲ್ವ? ಇವರಿಗೆ ವಿರೋಧ ಪಕ್ಷದಲ್ಲಿ ಏನ್ ಮಾಡ್ತಾ ಇದ್ದಾರೆ ಇವರು? ಈಗ ಜೂ ಆಗ್ತಾ ಇದ್ದಾರಲ್ಲ, ಎಲ್ಲೆಲ್ಲಿ ಹೋಗಿ ಮಾತಾಡ್ತಾ ಇದ್ದಾರೆ. ಈ ತಾಲೂಕಿನ ಶಾಸಕನಿಗೆ ಕೂಡ ಎಲ್ಲೆಲ್ಲಿ ಹೋಗಿ ಭಾಷಣ ಬಿಗಿಲಿಕ್ಕೆ ಆಗ್ತದೆ. ಧರ್ಮಸ್ಥಳ ತನ್ನ ಕಾಲಬುಡದಲ್ಲೇ ಧರ್ಮಸ್ಥಳವನ್ನು ನುಂಗಿದಂತ ವೀರೇಂದ್ರ ಹೆಗ್ಗಡೆ ವಿರುದ್ಧ ಮಾತಾಡ್ಲಿಕ್ಕೆ ಆಗುದಿಲ್ವಾ? AC ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ, ಅದು ಹಿಂದೂಗಳ ದೇವಸ್ಥಾನ. DC ಕೋರ್ಟ್ ಅಲ್ಲಿ ಇದೆ, ಅದು ಹಿಂದೂಗಳ ದೇವಸ್ಥಾನ. ಈ ಸರ್ಕಾರ ಸತ್ತಿದ್ಯಾ? ಇವರಿಗೆ ನರ ಇಲ್ವಾ? ಇವರಿಗೆ, ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗೆ ಇಲ್ಲಾದ್ರೆ DCMಗೆ ನರ ಇಲ್ವಾ ಇವರಿಗೆ? ಇವರೆಲ್ಲ ನರ ಸತ್ತವರ ಇವರೆಲ್ಲ. ಇವರು ಸಾರ್ವಜನಿಕರಿಗೆ ಹೇಳ್ತಾರೆ ಫಂಡಮೆಂಟಲ್ ರೈಟ್, ಪ್ರಜಾಪ್ರಭುತ್ವ. ಏನ್ರಿ ಪ್ರಜಾಪ್ರಭುತ್ವ? ಏನ್ ನೀವು ಪ್ರಜಾಪ್ರಭುತ್ವದಲ್ಲಿ ಏನ್ ಮಾಡ್ತೀರಿ? ನಿಮ್ಮ ಪಿಂಡ ಮಾಡ್ತಿದ್ದೀರಿ ನೀವು, ಪಾಪಿಗಳು, ನೀವು ರಾಜಕೀಯ ವ್ಯಕ್ತಿಗಳು. ಕಳೆದ 3 ತಿಂಗಳಿಂದ ನಿಮ್ಮ ಕಚ್ಚಾಟಕ್ಕೆ ಜನಸಾಮಾನ್ಯರನ್ನು ರಸ್ತೆಗೆ ತಂದು ಇಳಿಸ್ತಿದ್ದೀರಿ. 10 ಪೈಸೆ ಕೆಲಸ ಮಾಡ್ತಾ ಇಲ್ಲ ನೀವು. ಓಟಿನ ಬೇಟೆಗಾಗಿ, ನೋಟಿನ ರಾಶಿ ಹಾಕ್ಲಿಕ್ಕೆ ಬೇಕಾಗಿ ನೀವು ಇವತ್ತು ಕೆಲಸ ಮಾಡ್ತಿದ್ದೀರಿ. ನೀವು ಪಾಪಿಗಳು, ನೀವು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಿದ್ದೀರಿ, ನೀವು ಧಾರ್ಮಿಕ ಭಯೋತ್ಪಾದನೆ ಮಾಡುವವರನ್ನು ರಕ್ಷಣೆ ಮಾಡ್ತಿದ್ದೀರಿ, ನೀವು ಮೀಟರ್ ಬಡ್ಡಿ ದಂಧೆ ಮಾಡುವವರನ್ನು ರಕ್ಷಣೆ ಮಾಡ್ತಿದ್ದೀರಿ, ನೀವು ಸರ್ಕಾರದ ಸಾವಿರಾರು ಎಕರೆ
ಜಾಗವನ್ನು ಕಬಳಿಸಿದಂತ ಧೂರ್ತರನ್ನು ರಕ್ಷಣೆ ಮಾಡ್ತಿದ್ದೀರಿ ನೀವುಗಳು. ಒಂದ ಎರಡ 334 ಕೇಸುಗಳು ಈ ಕಾನೂನಿನ ಚೌಕಟ್ಟಿನ ಒಳಗಡೆ ಈ ಕೇಸ್ ನಡೀತಾ ಇದೆ. ಇಲ್ಲಿ ಪೊಲೀಸ್ನವರು ಇರ್ತಾರೆ, ಅವ್ರ ಮೇಲೆ ಕೇಸುಗಳಿಲ್ಲ, ಇವ್ರ ಮೇಲೆ ಕೇಸುಗಳಿಲ್ಲ, ಅಲ್ಲಿಲ್ಲ, ಇಲ್ಲಿಲ್ಲ. 334 ಕೇಸುಗಳು. ಈ ದೇಶದಲ್ಲಿ 500ಕ್ಕಿಂತ ಹೆಚ್ಚು FIR ಮಾಡುವಂತ ಕೇಸುಗಳಿದ್ದಾವೆ ಅದರಲ್ಲಿ. ಇದು ಯಾವುದು ಕಾಣೋದಿಲ್ವಾ? ಇದು ಯಾವುದು ಯಾರಿಗೂ ಕಾಣೋದಿಲ್ವಾ? ಅರೆ, ದೇವರ ಹೆಸರಲ್ಲಿದ್ದ RTC ಬದಲಾವಣೆ ಆಗ್ತದೆ ಅಂತ ಹೇಳಿದ್ರೆ ಇದನ್ನು ಮಾಡಿಕೊಟ್ಟವ ಯಾರಪ್ಪ? ಮಾಡಿಕೊಟ್ಟವ ಯಾರು? ಮಂಜುನಾಥ ಸ್ವಾಮಿ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅದು. ಅಣ್ಣಪ್ಪ ಸ್ವಾಮಿ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅದು. ಇವ್ರಿಗೆ ಬೇಕಾದಾಗ ಉಪಯೋಗ ಮಾಡ್ಲಿಕ್ಕೆ ಏನ್ ಹಿಂದೂ ಸಮಾಜ ಸತ್ತಿದ್ಯಾ? ಹಿಂದೂ ನಾಯಕರು ಎಲ್ಲೋಗಿದ್ದಾರೆ? ಪಾಪಿಗಳೇ, ನೀವು ಕೇಳ್ಬೇಕಲ್ಲ. ನಾವು ಮೊನ್ನೆಯಿಂದ ಬೊಬ್ಬೆ ಹೊಡಿತೇವಲ್ಲ, 2-3 ತಿಂಗಳಿಂದ ಬೊಬ್ಬೆ ಹೊಡಿತೇವಲ್ಲ. ವೀರೇಂದ್ರ ಹೆಗ್ಗಡೆನಿ 1977 ಆಸುಪಾಸಿನಲ್ಲಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿ ಹಿಂದೂಗಳ ಆಸ್ತಿ ಅಲ್ಲ ಅದು, ಹಿಂದೂಗಳ ದೇವಸ್ಥಾನ ಅಲ್ಲ ಅದು, ಅದು ಜೈನರ ಇನ್ಸ್ಟಿಟ್ಯೂಟ್. ಹಾಗಾದ್ರೆ ಹಿಂದೂಗಳು, ನರಸತ್ತ ಹಿಂದೂಗಳು ಇಲ್ಲಿ ಇರುವುದು ಭಾರತ ದೇಶದೊಳಗಡೆ. ನಾವು ಹಾಗಾದ್ರೆ ಎಲ್ಲಿಂದ ಹಿಂದೂಗಳನ್ನು ಈ ಹೋರಾಟಕ್ಕೆ ಕರ್ಕೊಂಡು ಬರಬೇಕು? ನಾನು ಹೇಳುವಂತದ್ದು, ಇಡೀ ಹಿಂದೂ ಸಮಾಜ ಮುಂದಿನ ದಿನಗಳಲ್ಲಿ ಹಿಂದೂ ದೇವಸ್ಥಾನದ ಡಬ್ಬೆಯ ಕಾಸಿನಲ್ಲಿ ಸಾವಿರಾರು ಲಕ್ಷಾಂತರ ಕೋಟಿ ದುಡ್ಡನ್ನು ಬಡ್ಡಿಗೆ ಕೊಟ್ಟಿರುವಂತದ್ದು, ಮೀಟರ್ ಬಡ್ಡಿ ದಂಧೆಗೆ. ನಾವು ಕೇಳ್ತಾ ಇದ್ದೇವಲ್ಲ, ಆ ದಾಖಲೆ ಕೊಡಿ, ಈ ದಾಖಲೆ ಕೊಡಿ, ಅಲ್ಲಿ ಕೊಡಿ, ಇಲ್ಲಿ ಕೊಡಿ. ಏನು ಎಷ್ಟು ದಾಖಲೆ